ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಿಗೆ ಶೀತ, ನೆಗಡಿ, ಕೆಮ್ಮು, ಜ್ವರ ಇಂಥವುಗಳಿಗೆ ನಾವು ಮನೆಮದ್ದನ್ನು ತಕ್ಷಣ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಸಣ್ಣ ಮಕ್ಕಳು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಅವರಿಗೆ ಒಂದು ಚೂರು ಏರುಪೇರಾದರೂ ಕೂಡ ಹವಾಮಾನದಲ್ಲಿ ಆಗಿರ್ಬೋದು ಅಥವಾ ಅವರ ಫುಡ್ಡಲ್ಲಿ ಆಗಿರ್ಬೋದು, ಏನೇ ಒಂದು ಚೂರು ಏರುಪೇರಾದರೂ ಕೂಡ ಅವರಿಗೆ ಶೀತ, ನೆಗಡಿ, ಕೆಮ್ಮು ಇಂಥವುಗಳು ಸ್ಟಾರ್ಟ್ ಆಗ್ತವೆ. ಎಲ್ಲ ತಾಯಂದ್ರದ್ದು ಕೂಡ ಇದೇ ಹೆಚ್ಚಾಗಿ ಕಂಪ್ಲೇಂಟ್. ಪದೇ ಪದೇ ಶೀತ ಆಗ್ತವೆ, ಪದೇ ಪದೇ ಜ್ವರ, ಪದೇ ಪದೇ ಕೆಮ್ಮು ಈ ಥರ ಆಗ್ತಾನೆ ಇರ್ತವೆ ಮಕ್ಕಳಿಗೆ ಅಂತ. ಅದಕ್ಕೋಸ್ಕರ ನಾನಿವತ್ತು ಯಾವುದು ಮನೆ ಮದ್ದು ಮಾಡೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಶೀತ ಆದ್ರಂತೂ, ಮೂಗು ಗಟ್ಟಿದ್ರಂತೂ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ಕಂಫರ್ಟೇಬಲ್ ಆಗಿ ಅವರು ಇರೋದಿಲ್ಲ, ಆ್ಯಕ್ಟಿವ್ ಆಗಿ ಇರೋದಿಲ್ಲ. ಇದನ್ನಂತೂ ನೋಡ್ಕೊಂಡು ಖಂಡಿತವಾಗ್ಲೂ ಇರೋಕ್ಕಾಗಲ್ಲ. ನಮಗೇನೆ ಒಂಥರ ಹಿಂಸೆ ಆಗುತ್ತೆ. ಆ ಮಕ್ಕಳು ಚುರುಕಾಗಿ ಓಡಾಡ್ಕೊಂಡು ನಗ್ನಗ್ತಾ ಇದ್ರೆ ಅದೇ ಒಂದು ನೋಡೋಕ್ಕೆ ಸಂತೋಷ. ಈ ಥರ ಆದರೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ನಾನು ತಕ್ಷಣ ಮನೆ ಮದ್ದನ್ನು ಯಾವ ರೀತಿ ಮಾಡೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಕ್ಕಳ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಆಗಿರುತ್ತೆ. ಅದಕ್ಕೋಸ್ಕರ ಅವರಿಗೆ ಏನೇ ಒಂದು ಚೂರು ಏರುಪೇರು ಆದರೂ ಕೂಡ ಅವರಿಗೆ ಶೀತ, ಕೆಮ್ಮು, ನೆಗಡಿ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಬನ್ನಿ ಮನೆ ಮದ್ದು ಯಾವ ರೀತಿ ಮಾಡೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇರ್ಬೋದು, ದಯವಿಟ್ಟು ಕ್ಷಮಿಸಿ. ಹೊರಗಡೆ ಕೆಲಸ ಆಗ್ತಾ ಇದೆ. ನಾನು ಮನೇಲಿ ಎಲ್ಲೂ ಕೂತು ವಿಡಿಯೋ ಮಾಡಿದ್ರು ಕೂಡ ಹಂಗೆ ಸೌಂಡ್ ಕೇಳಿಸ್ತಾನೇ ಇದೆ. ನಾನು ವಿಡಿಯೋ ಕಟ್ ಮಾಡಿ ಮಾಡ್ತಾ ಇದ್ದೀನಿ. ಏನೂ ಮಾಡೋದಕ್ಕಾಗೋದಿಲ್ಲ, ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೋ ಸಾರಿ ಅಂತ ಕೇಳ್ಕೊತೀನಿ. ಹಂಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಬನ್ನಿ ಫ್ರೆಂಡ್ಸ್, ನಾನು ಜೋರಾಗಿ ಮಾತಾಡ್ತೀನಿ. ಅದ್ರ ಸೌಂಡ್ಗಿಂತ ನಾನೇ ಜೋರಾಗಿ ಮಾತಾಡ್ತೀನಿ ನಿಮ್ಮ ಜೊತೆ. ನೋಡಿ, ಇವಾಗ ಸ್ಟಾಪ್ ಆಯಿತು. ಇನ್ನು ಮಗುವಿಗೆ ಪದೇ ಪದೇ ಕೋಲ್ಡ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಏನಕ್ಕಾಗಿ ಪದೇ ಪದೇ ಕೋಲ್ಡ್ ಆಗ್ತಾ ಇದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಕೊಡೋಂಥ ಫುಡ್ಡಿಂದ ಏನಾದರೂ ಪದೇ ಪದೇ ಕೋಲ್ಡ್ ಆಗ್ತಾ ಇದೆಯಾ ಅಂತ ಹೇಳಿದ್ರೆ, ಕೆಲವೊಂದು ಫ್ರೂಟ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಪದೇ ಪದೇ ಕೋಲ್ಡ್ ಆಗುತ್ತೆ. ಅಂದರೆ ಬಾಳೆಹಣ್ಣು ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಅಥವಾ ದ್ರಾಕ್ಷಿ ಆಗಿರ್ಬೋದು, ಕಲ್ಲಂಗಡಿ ಇಂಥ ಹಣ್ಣುಗಳನ್ನು ಜಾಸ್ತಿ ಕೊಟ್ಟರೆ ಮಕ್ಕಳಿಗೆ ಇದರಿಂದ ಕೂಡ ಕೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಾದರೂ ನೀವು ಕೊಡೋಂಥ ಫುಡ್ಡಿಂದ ಅವರಿಗೆ ಪದೇ ಪದೇ ಕೋಲ್ಡ್ ಆಗ್ತಾ ಇದೆ ಅಂತ ಅನ್ನೋದಾದರೆ ಅದು ದಯವಿಟ್ಟು ಅಂಥ ಫುಡ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಮೊದಲೇ ಹೇಳ್ದಂಗೆ ಸಣ್ಣ ಮಕ್ಕಳ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಆಗಿರ್ತವೆ. ದೊಡ್ಡವರಲ್ಲಾದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತವೆ. ಸಣ್ಣ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತವೆ. ಅದಕ್ಕೋಸ್ಕರ ಮೊದಲನೇ ಮನೆ ಮದ್ದು ನಾನು ಹೇಳೋದಾದರೆ ಎದೆ ಹಾಲು, ಬ್ರೆಸ್ಟ್ ಫೀಡಿಂಗ್. ಮಕ್ಕಳಿಗೆ ಶೀತ, ನೆಗಡಿ ಆದರೆ ಹೆಚ್ಚಾಗಿ ಎದೆ ಹಾಲನ್ನು ಕುಡಿಸಿ. ಯಾಕಂತ ಹೇಳಿದ್ರೆ ಇದರ ಮೂಲಕ ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಮಗುವಿನ ದೇಹಕ್ಕೆ ಹಾಲಿನ ಮುಖಾಂತರ ಸೇರುತ್ತೆ. ಇದರಿಂದಾಗಿ ಅವರಿಗೆ ಶೀತ, ನೆಗಡಿ, ಕೆಮ್ಮು ಕಡಿಮೆ ಆಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿರ್ತವೆ. ತಾಯಿಯ ಎದೆ ಹಾಲಿಗಿಂತ ಒಳ್ಳೆ ಮದ್ದು ಬೇರೆ ಯಾವುದೂ ಇಲ್ಲ. ಇನ್ನು ಎರಡನೇ ಮನೆ ಮದ್ದು ಏನು ಅಂತ ಹೇಳಿದ್ರೆ, ಅಜ್ವೈನ್ ಅಂತ ಹೇಳ್ತಾರಲ್ಲ, ಓಂ ಕಾಳು, ಓಮ ಅಂತ ಕೂಡ ಇದಕ್ಕೆ ಕರೀತಾರೆ. ಇದನ್ನ 2 ಟೇಬಲ್ ಸ್ಪೂನ್ ಅಷ್ಟು ನೀವು ತಗೊಂಡು ಇದನ್ನ ನೀವು ಫ್ರೈ ಮಾಡಬೇಕು. ಅಂದರೆ ಎಣ್ಣೆ ಎಲ್ಲ ಏನು ಹಾಕೋಂಗಿಲ್ಲ, ಬರೀ ಹಾಗೇನೆ ಸ್ವಲ್ಪ ಹುರಿಬೇಕು. ಹುರಿದಾದ ನಂತರ ಅದಕ್ಕೊಂದು 4 ಎಸಳು ಬೆಳ್ಳುಳ್ಳಿ ಹಾಕಿ, ಓಂ ಕಾಳು ಘಮ್ ಅಂತ ಪರಿಮಳ ಬರಬೇಕು. ಆ ನಂತರ ಬೆಳ್ಳುಳ್ಳಿ ಹಾಕಿ 3 ರಿಂದ 4 ಎಸಳು ಸಾಕಾಗುತ್ತೆ. ಅದು ಕೂಡ ಘಮ್ ಅಂತ ಪರಿಮಳ ಬರಬೇಕು. ಅದನ್ನು ಒಂದು ಶುದ್ಧವಾದ ಬಟ್ಟೆಗೆ ಹಾಕಿ ಒಂದು ಗಂಟು ಥರ ಮಾಡ್ಕೊಳ್ಳಿ. ಗಂಟು ಥರ ಮಾಡಿ ಅದು ಬಿಸಿ ಬಿಸಿ ಇರೋವಾಗಲೇ ತಗೊಬಂದು ಮಗು ಯಾವ ಜಾಗದಲ್ಲಿ ಮಲಗುತ್ತೆ ಅದರ ಅಕ್ಕಪಕ್ಕ, ಅಂದರೆ ತುಂಬ ಹತ್ತಿರದಲ್ಲಿ ಇರಬೇಡಿ, ಬೆಡ್ ಅಥವಾ ಅವರ ಮಲಗುವಂಥ ಬೆಡ್ಶೀಟ್ ಅಡಿಯಲ್ಲೂ ಇಟ್ಬಿಡಿ. ಇದರ ಒಂದು ಸುವಾಸನೆ ಮಗು ತಗೊಳ್ಳೋದ್ರಿಂದ ಮೂಗು ಕಟ್ಟಿರೋದು ಅಥವಾ ಕೋಲ್ಡ್ ಆಗಿರೋದು ಇದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದು ಒಂದು ದಿನಕ್ಕೆ ಮಾತ್ರ ಆಗುತ್ತೆ. ಒಂದು ಸಲ ಮಾಡಿದ್ದು ಹೆಚ್ಚು ದಿನ ಇದು ಬರೋದಿಲ್ಲ. ಪದೇ ಪದೇ ನೀವು ಅಂದರೆ ದಿನ ಬೇರೆನೇ ಫ್ರೆಶ್ ಆಗಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಬೆಳಗ್ಗೆ ಮಾಡಿದ್ರೆ ಅದು ರಾತ್ರಿ ತನಕ ಬರುತ್ತೆ ಅಷ್ಟೇ. ಮಾರನೇ ದಿನ ಬೆಳಗ್ಗೆ ನೀವು ಸಪ್ರೇಟಾಗಿ ಬೇರೆನೇ ಮಾಡ್ಕೊಳ್ಬೇಕು. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಕೋಲ್ಡು ಕಡಿಮೆ ಆಗುತ್ತೆ ಇದರಿಂದ. ಇನ್ನು 3ನೇ ಮನೆ ಮದ್ದು ಏನಂತ ಹೇಳಿದ್ರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಾನು ಹೇಳ್ದಂಗೆ ಮಾಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. 3ನೇ ಮನೆ ಮದ್ದು ಏನಂತ ಹೇಳಿದ್ರೆ, ಒಂದು ಒಗ್ಗರಣೆ ಪಾತ್ರೆ ತಗೊಳ್ಳಿ, ಅದನ್ನು ಸ್ಟವ್ ಮೇಲಿಡಿ. ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಎಣ್ಣೆ ಮಾರ್ಕೆಟಲ್ಲಿ ನಮಗೆ ಆರಾಮಾಗಿ ಸಿಗುತ್ತೆ. 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಎಣ್ಣೆನ ಹಾಕೊಳ್ಳಿ. ಸಾಸಿವೆ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ
ನಾವು ಕಾಮಕಸ್ತೂರಿ ಅಂತ ಏನು ಹೇಳ್ತೀವಿ, ಸಣ್ಣ ಸಣ್ಣ ಬೀಜ, ಕಾಮಕಸ್ತೂರಿ ಗೊತ್ತಿರುತ್ತೆ, ನೆಟ್ಟಲ್ಲಿ ಸರ್ಚ್ ಮಾಡಿದ್ರು ನಿಮಗೆ ಸಿಕ್ಬಿಡುತ್ತೆ. ಕಾಮಕಸ್ತೂರಿ 1 ಟೇಬಲ್ ಸ್ಪೂನ್ ಅಷ್ಟು ಕಾಮಕಸ್ತೂರಿನ ಆ ಎಣ್ಣೆಗೆ ಹಾಕಬೇಕು. ಅದು ಪಟ್ಪಟ ಅಂದಾಗ ಬೆಳ್ಳುಳ್ಳಿ ಹಾಕಿ, 3 ಎಸಳು ಬೆಳ್ಳುಳ್ಳಿ ಹಾಕಿ, ಆ ನಂತರ ಒಂದು ವಿಳ್ಯದೆಲೆನ ಕಟ್ ಮಾಡಿ ಹಿಂಗೆ ಹರಿದು ಅದಕ್ಕೆ ಸಣ್ಣ ಸಣ್ಣ ಪೀಸ್ ಆಗಿ ಹಾಕಬೇಕು. ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಿ ಆದ ನಂತರ ಅದನ್ನು ಒಂದು ಸೈಡಲ್ಲಿಟ್ಟು ಸೋಸ್ಕೊಳ್ಳಿ, ಒಂದು ಪಾತ್ರೆಗೆ ಸೋಸ್ಕೊಳ್ಬೇಕು. ನೀವು ಮಗುವಿಗೆ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಜಸ್ಟ್ ಒಂದು ಬೆರಳಿಂದ ಆಯಿಲ್ಗೆ ಈ ಥರ ಟಚ್ ಮಾಡಿ ಅಷ್ಟೇ, ತುಂಬ ತಗೊಳ್ಳೋಂಗಿಲ್ಲ. ಸ್ವಲ್ಪ ಟಚ್ ಮಾಡಿ ಹಣೆಗೆ ನೋಡಿ ಹೀಗೆ ಅಷ್ಟೇ, ತುಂಬ ರಬ್ ಮಾಡಬಾರ್ದು. ಇಲ್ಲಿ ಹಣೆಗೆ ಅಥವಾ ಇಲ್ಲಿ ಕುತ್ತಿಗೆ ಭಾಗಕ್ಕೆ ಜಸ್ಟ್ ಹೀಗೆ ಹಾಕಬೇಕಷ್ಟೇ, ತುಂಬ ರಬ್ ಮಾಡೋಕ್ಕೆ ಹೋಗಬೇಡಿ. ಆ ನಂತರ ಮಗುವಿನ ಪಾದಕ್ಕೆ, ಕಾಲಿನಡಿಗೆ ಪಾದಕ್ಕೆ ಕೂಡ ನೋಡಿ ಹೀಗೆ ಸ್ವಲ್ಪ ಒಂದು ಬೆರಳಲ್ಲಿ ತಗೊಂಡು ಸ್ವಲ್ಪ ಹಚ್ಕೊಳ್ಳಿ. ಎಣ್ಣೆ ಜಾಸ್ತಿ ಆಗಿ ಕಣ್ಣಿಗೆಲ್ಲ ಹೋಗದೆ ಇರೋ ಥರ ನೋಡ್ಕೊಳ್ಳಿ, ಜಾಗ್ರತೆ ಮಾಡಿ. ಒಂದು ಡಿಪ್ ಅಷ್ಟು ಸಾಕು ನೋಡಿ, ಹೀಗೆ ಇಷ್ಟು ಮಾಡಿದ್ರೆ ಸಾಕು. ಇದು ಕೂಡ ತುಂಬ ಬೇಗನೆ ಮಗುವಿಗೆ ಶೀತ ಕಡಿಮೆ ಆಗೋಕ್ಕೆ ತುಂಬಾ ಇದು ಹೆಲ್ಪ್ ಮಾಡುತ್ತೆ. ಇದು 3 ಬಗ್ಗೆ ನಾನು ತಕ್ಷಣಕ್ಕೆ ಮಾಡ್ಕೊಳ್ಬಹುದಾದಂತಹ ಮನೆ ಮದ್ದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಂತ ಹೇಳಿ ಫೀವರು ತುಂಬ ಇದೆ ಅಂತ ಹೇಳಿದ್ರೆ ಕೂಡ ಆ ಮಗು ಕಂಫರ್ಟೇಬಲ್ ಆಗಿ ಇಲ್ಲ, ಕೋಲ್ಡು ಕೆಮ್ಮು ಜಾಸ್ತಿ ಆಗಿದೆ, ತುಂಬಾ ಹೈ ಫೀವರ್ ಇದೆ ಅಂದರೆ 101 ಡಿಗ್ರಿಗಿಂತ ಜಾಸ್ತಿ ಇದೆ ಅಂತ ಹೇಳೋದಾದರೆ ನೀವು ಖಂಡಿತವಾಗ್ಲೂ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಲೇಬೇಕು. ಮನೆ ಮದ್ದು ಹೇಳಿದ್ದಾರೆ, ಮನೆ ಮದ್ದಿಂದ ನಾನು ಇದನ್ನು ವಾಸಿ ಮಾಡ್ತೀನಿ ಅಂತ ದಯವಿಟ್ಟು ಕೂತ್ಕೊಳ್ಬೇಡಿ. ಜ್ವರ ಎಲ್ಲ ಜಾಸ್ತಿ ಇದ್ದರೆ, ತಲೆಗೆ ಜ್ವರ ಏರದೇ ಇರೋ ಥರ ಮೊದಲೇ ಜಾಗ್ರತೆ ವಹಿಸಿ. ಜಾಸ್ತಿ ಜ್ವರ ಇದ್ದರೆ ಖಂಡಿತವಾಗ್ಲೂ ನೀವು ಡಾಕ್ಟ್ರ್ ಹತ್ರ ಹೋಗಲೇಬೇಕಾಗುತ್ತೆ. ಮಕ್ಕಳು ತುಂಬಾ ಅಳ್ತಾ ಇದ್ದಾವೆ ಅಂದರೆ ಕಂಫರ್ಟೇಬಲ್ ಆಗಿ ಇಲ್ಲ, ತುಂಬ ಆ್ಯಕ್ಟಿವ್ ಆಗಿ ಇಲ್ಲ, ಹೀಗೆ ನೀವು ಏನಾದರೂ ಕಂಡು ಬಂದರೆ ಆವಾಗ ಕೂಡ ನೀವು ತಕ್ಷಣ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು. ಯಾಕಂತ ಹೇಳಿದ್ರೆ ಮಕ್ಕಳ ವಿಷಯದಲ್ಲಿ ನಾವು ಕೇರ್ಲೆಸ್ ಮಾಡಬಾರ್ದು. ಎಲ್ಲ ಮನೆಗಳಲ್ಲಿ ಅಂದರೆ ಸಣ್ಣ ಮಕ್ಕಳು ಇರುವ ಎಲ್ಲ ಮನೆಗಳಲ್ಲಿ ಕೂಡ ಥರ್ಮೋಮೀಟರ್ ಇಟ್ಕೊಳ್ಳೋದು ತುಂಬಾ ಅಗತ್ಯವಾಗಿರ್ತದೆ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ, ಜ್ವರ ಈ ಥರ ಇದ್ದರೆ ನಾವು ಟೆಂಪ್ರೇಚರನ್ನು ಚೆಕ್ ಮಾಡ್ತಾ ಇರ್ಬೋದು. ಇದು ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಕೂಡ ತಗೊಳ್ಳಿ ಅಂತ ನಾನು ಸಜೆಷನ್ ಕೊಡ್ತೀನಿ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಟೆಂಪ್ರೇಚರ್ ಇದೆ ಅಂತ. ಆವಾಗ ನಾವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಕ್ಕೂ ಕೂಡ ನಮಗೆ ತುಂಬಾ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ತಕ್ಷಣ ಈ ಥರ ಶೀತ, ಕೆಮ್ಮು, ನೆಗಡಿ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನಾನಿವತ್ತು ಹೇಳಿದಂತಹ ಮನೆ ಮದ್ದನ್ನು ಟ್ರೈ ಮಾಡಿ. ಖಂಡಿತವಾಗ್ಲೂ ಅವರು ಹುಷಾರಾಗ್ತಾರೆ. ತುಂಬ ಎಫೆಕ್ಟಿವ್ ಆದಂತಹ ಮನೆ ಮದ್ದಿದ್ದು, ತುಂಬ ಬೇಗನೆ ಅವರು ಹುಷಾರಾಗ್ತಾರೆ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಿಗೆಲ್ಲ ಸಣ್ಣ ಮಕ್ಕಳಿದ್ದಾರೆ ಖಂಡಿತವಾಗ್ಲೂ ಅವ್ರಿಗೆ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು, ನಾನು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ, ನಾನು ಅದೇ ರೀತಿಯಾದಂತಹ ವಿಡಿಯೋನ ಮಾಡ್ತೀನಿ. ಇವಾಗ ಮಕ್ಕಳ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮಗೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕು, ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ನಾನು ಅದೇ ರೀತಿಯಾದಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ತೀನಿ ಅಂತ ಹೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.